ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಿನ್ನೆ ಹೇಳಿದ್ದೆ ನನಗೆ ಇವತ್ತು ಒಂದು ಪಾರ್ಸೆಲ್ ಬರುತ್ತೆ ಅಂತೇಳಿ. ಇವತ್ತು ಒಂದು ಪಾರ್ಸೆಲ್ ಬಂದಿದೆ. ಒಂದು ಮೈಕ್ ಅಡಾಪ್ಟರ್, ಇನ್ನೊಂದು ವಾಟರ್ ಪ್ರೂಫ್ ಹೌಸಿಂಗ್ ಕೇಸ್. ಆ್ಯಕ್ಚುಲಿ ವಾಟರ್ ಪ್ರೂಫ್ ಹೌಸಿಂಗ್ ಕೇಸ್ ಅಗತ್ಯ ಇರಲಿಲ್ಲ, ಯಾಕಂತಂದರೆ ನಮ್ಮ ಕ್ಯಾಮ್ರಾನೇ ವಾಟರ್ ಪ್ರೂಫ್ ಆಗಿರುತ್ತೆ. ಅದು 11 ಮೀಟರ್ ತನಕ ವಾಟರ್ ಪ್ರೂಫ್ ಆಗಿರುತ್ತೆ. ಇದನ್ನು ಹಾಕಿದ ಮೇಲೆ ನಾವು ಆಲ್ಮೋಸ್ಟ್ ಒಂದು 30 ಮೀಟರ್ ತನಕ ನಮಗೆ ವಾಟರ್ ಪ್ರೂಫ್ ಆಗಿರುತ್ತೆ. ಸೇಫ್ಟಿಗೋಸ್ಕರ ಇದನ್ನು ತರಿಸಿರೋದು. ಒಂದು ವೇಳೆ ಅಕಸ್ಮಾತಾಗಿ ನೀರು ಹೋದರೆ ಅಂತ ಒಂದು ಭಯ, ಬಟ್ ಇದಿರೋದ್ರಿಂದ ಭಯ ಇಲ್ಲ, ಹಾಗೆ ತಗೊಂಬಂದೆ. ನಾವು ಫಸ್ಟಿಗೆ ಈ ಅಡಾಪ್ಟರ್ನ ಅನ್ಬಾಕ್ಸ್ ಮಾಡುವ, ಯಾಕಂತಂದರೆ ಇದು ತುಂಬ ಕಾಸ್ಟ್ಲಿ ಆಗಿದೆ. ಇಷ್ಟ ಚಿಕ್ಕ ಐಟಮ್ಗೆ ತುಂಬ ರೇಟ್ ಜಾಸ್ತಿ ಆಯಿತು. ನಾನು ನಿಮಗೆ ರೇಟ್ ಎಷ್ಟು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಇದನ್ನು ನಾವು ತೆಗೆಯುವ. ನೋಡಿ, ತೆಗೆದಾಗ ಈ ರೀತಿಯಾಗಿ ಒಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ನಾವು ಈ ರೀತಿಯಾಗಿ ತೆಗಿಬೇಕು. ತೆಗೆದಾಗ ಈ ರೀತಿಯಾಗಿ ಇನ್ನೊಂದು ಬಾಕ್ಸ್ ಒಳಗಡೆ ಈ ಬಾಕ್ಸನ್ನು ನಾವು ನೋಡಿದಾಗ ಇಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಅಂದ್ಕೊಳ್ತೀನಿ. ಎಲ್ಲ ಚೈನೀಸಲ್ಲಿ ಉಂಟು, ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಹೌದು, ಯೂಸರ್ ಮ್ಯಾನ್ಯಲ್. ಇದು ಯೂಸರ್ ಮ್ಯಾನ್ಯಲ್. ಇದಂತರ ಇನ್ನೊಂದು ಸಣ್ಣದೊಂದು ಕಾರ್ಡ್ ಇದೆ. ನಮ್ಮ ಪ್ರಾಡಕ್ಟ್ ಇಲ್ಲಿದೆ ನೋಡಿ. ಇದು ನಮ್ಮ ಪ್ರಾಡಕ್ಟ್ ಈ ರೀತಿಯಾಗಿದೆ. ನಾನು ಇದನ್ನು ತೆಗಿತೀನಿ ನೋಡಿ. ಇದೆ ಅಡಾಪ್ಟರ್. ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್ ಇದೆ, ಆ ಲೇಯರ್ ಸಹ ತೋರಿಸ್ತೀನಿ. ನೀರೆಗಣ್ ನಕೊಚ್ಚಿ ನೋಡಿ. ಇದು ಅಡಾಪ್ಟರ್. ಇಷ್ಟು ಚಿಕ್ಕ ಅಡಾಪ್ಟರ್ಗೆ 2199 ರೂಪಾಯಿ. ಇಲ್ಲೇನಿಲ್ಲ, ಒಂದು ಸಿ ಟೈಪ್ದು ಅಡಾಪ್ಟರ್ ಇದೆ. ಹಾಗೆ ಒಂದು 3.5 mm ಜಾಕ್ ಹೋಲ್ಡರ್, ಇಲ್ಲಿ ಒಂದು ಸಿ ಪೋರ್ಟ್ ಹೋಲ್ಡರ್. ಇದನ್ನು ನಾವೀಗ ಕ್ಯಾಮ್ರಾಕ್ಕೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ನಮಗೆ ಈ ಡೋರ್ ಓಪನ್ ಮಾಡಿದ್ರೂ ಸಹ ನಾವು ಇದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಡೋರ್ ತಡೆಯುತ್ತೆ ನೋಡಿ, ಈ ರೀತಿ ಹಾಕ್ಲಿಕ್ಕೆ ಯಾವುದು ತಡೆಯುತ್ತೆ. ಈ ಡೋರನ್ನ ನಾವು ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡೋದು ಹೇಗಂತ ತೋರಿಸ್ತೀನಿ. ರಿಮೂವ್ ಮಾಡೋ ಮುಂಚೆ ನಾನು ಈ ಕವರ್ನ ತೆಗಿಬೇಕಾಗತ್ತೆ. ಈಗ ನಾವು ಈ ಡೋರನ್ನ ರಿಮೂವ್ ಮಾಡಬೇಕು. ಇದು ತಗೊಂಡು ಕ್ಲೀನಾಗಿ ನಾವು ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದ್ರಾಯಿತು ನೋಡಿ, ರಿಮೂವ್ ಆಯಿತು. ಇವಾಗ ನಾವು ಇದಕ್ಕೆ ಈ ಅಡಾಪ್ಟರ್ನ ಇನ್ಸರ್ಟ್ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಇನ್ಸರ್ಟ್ ಆಗುತ್ತೆ. ನಾನು ಡೋರ್ ತೆಗೆದ್ರೆ ಆ ಕವರ್ ಇರುವಾಗಲೇ ಹಾಕೋಬೋದು, ಏನು ತೊಂದರೆ ಇಲ್ಲ. ಈಗ ನಾವೊಮ್ಮೆ ಚೆಕ್ ಮಾಡಿ ನೋಡೋ ಹೇಗೆ ಬರುತ್ತೆ ಅನ್ನೋದು. ನಾವು ಮೊದಲಿಗೆ ಈ ಜಾಕಿಗೆ ನಾವು TRRS ಜಾಕ್ನ ಹಾಕೋಬೇಕು. ಇದು ಕೂತಿದೆ. ಈಗ ನಾವು ಇದನ್ನು ಈ ಕ್ಯಾಮ್ರಾಕ್ಕೆ ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ. ಇನ್ಸರ್ಟ್ ಆಗಿದೆ. ಈಗ ಆನ್ ಮಾಡ್ತೀನಿ ನೋಡಿ. ನಾನೀಗ ನನಗೆ ಗೊತ್ತಿಲ್ಲ ಅಲ್ಲಿ ವಾಯ್ಸ್ ಹೇಗೆ ಬರುತ್ತೆ ಅನ್ನೋದು. ನಾನು ಸಲ ಚೆಕ್ ಮಾಡಿ ನೋಡುವ. ನಾನೀಗ ರೆಕಾರ್ಡ್ ಆನ್ ಮಾಡ್ತೀನಿ. ಓಕೆ, ಈಗ ನಾನು ಮಾತಾಡ್ತಿರೋದು ನಮ್ಮ DJI Osmo ಕ್ಯಾಮ್ರಾದಿಂದ ನೋಡಿ. ನಿಮ್ಗೆ ಕಾಣ್ತಿರ್ಬೋದು. ನನಗೆ ವಾಯ್ಸ್ ಹೇಗೆ ಬರ್ತುಂಟು ಅಂತ ಗೊತ್ತಿಲ್ಲ. ನೋಡೋಣ, ಆಮೇಲೆ ನಾನು ಅದು ಎಡಿಟ್ ಮಾಡುವಾಗ ನೋಡ್ಕೊಳ್ತೀನಿ ಹೇಗೆ ಬರುತ್ತೆ ಅನ್ನೋದು. ಮೋಸ್ಟ್ಲಿ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ. ಇದು ವರ್ಕ್ ಆಗ್ತಾ ಇರಬಹುದು, ನೋಡೋಣ. ನಾನೀಗ ಇಂಟರ್ನಲ್ ಮೈಕಲ್ಲಿ ಮಾತಾಡಿ ಹೇಗಿದೆ ಅಂತ ನೋಡೋಣ. ರೆಕಾರ್ಡ್ ಆಗ್ತಾ ಉಂಟು. ನಾನೀಗ ಕನೆಕ್ಷನ್ ತೆಗೆದಿದ್ದೀನಿ. ಈಗ ವಾಯ್ಸು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬರ್ತಾ ಇರಬಹುದು ಅಂದ್ಕೊಳ್ತೀನಿ. ಇದರಲ್ಲಿ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ನಾನು ಫುಡ್ ಮೀಡಿಯಾದಲ್ಲಿ ಹಾಕಿದ್ದೀನಿ. ಇದ್ರದ್ದೇ ಮಾಡಿ ಒಂದು ಸ್ವಲ್ಪ ಒಂದು ಕ್ಲಿಪ್ನ, ಅದರಲ್ಲಿ ಚೆನ್ನಾಗಿ ಬಂದಿದೆ ವಾಯ್ಸ್, ಪರವಾಗಿಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ. ಓಕೆ, ನಾನೀಗ ಇಲ್ಲಿಗೆ ಸ್ಟಾಪ್ ಮಾಡುವ. ಇನ್ನು ಡೋರ್ ಹಾಕಲಿಕ್ಕೆ ಸಹ ಹಾಗೆ. ಇದನ್ನು ಈ ರೀತಿ ಹೊರಗೆ ತೆಗೆದು ಇದನ್ನು ಕ್ಲೀನಾಗಿ ಇಲ್ಲಿಟ್ಟು ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಓಕೆ ನೋಡಿ, ಈಗ ಕ್ಲೀನಾಗಿ ಕೂತಿದೆ. ಇಷ್ಟೇ. ಈಗ ನಾವು ಇನ್ನೊಂದು ಪಾರ್ಸಲ್ ಓಪನ್ ಮಾಡುವ. ಇದು ನಮ್ಮ ವಾಟರ್ ಪ್ರೂಫ್ ಹೌಸಿಂಗ್ ನೋಡಿ, ಈ ರೀತಿಯಾಗಿರುತ್ತೆ. ಚೆನ್ನಾಗಿದೆ. ನಾನು ಆಲ್ರೆಡಿ ಇದನ್ನು ಒಂದ್ಸಲಿ ನೀರಲ್ಲಿ ಹಾಕಿ ಟೆಸ್ಟ್ ಮಾಡಿದೆ, ನೀರು ಹೋಗುತ್ತೆ ಅಂತೇಳಿ. ಯಾವುದೇ ರೀತಿ ನೀರು ಒಳಗೆ ಹೋಗಲಿಲ್ಲ. ಇದು ಹಾಗೆ ಈಸಿಯಾಗಿ ನಮಗೆ ಇಲ್ಲಿ ರೀತಿ ಮೇಲೆ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಈ ರೀತಿಯಾಗಿ ಓಪನ್ ಆಗುತ್ತೆ. ಇದಕ್ಕೆ ನಾವು ಕ್ಯಾಮ್ರಾನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಟ್ಟು ಈ ರೀತಿಯಾಗಿ ನಾವು ಇದನ್ನು ಹಾಕಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಯಿತು. ಇದೀಗ ವಾಟರ್ ಪ್ರೂಫ್ ಕ್ಯಾಮ್ರಾ ಆಯ್ತು ಈಗ ಫುಲ್ಲು ನೋಡಿ. ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಆನ್ ಆಯಿತು. ಈಗ 100% ವಾಟರ್ ಪ್ರೂಫ್. ಇದನ್ನು ನಾವು ನೀರಲ್ಲಿ ಹಾಕಿದ್ರೂ ಏನೂ ಆಗೋದಿಲ್ಲ. ನಾನು ಇದನ್ನು ಸಹ ಒಮ್ಮೆ ಈಗ
ಟೆಸ್ಟ್ ಮಾಡಿ ನೋಡ್ತೀನಿ ವಾಟ್ರಿಗೆ ಹಾಕಿ ಏನಾಗುತ್ತೆ ಅನ್ನೋದು. ನಾನೀಗ ನೆಕ್ಸ್ಟ್ ವೀಡಿಯೋನ ಇದರಿಂದ ಕಂಟಿನ್ಯೂ ಮಾಡ್ತೀನಿ. ನಮ್ಮಲ್ಲಿ ಫಿಶ್ ಉಂಟಲ್ಲ, ಫಿಶ್ ನೀರಲ್ಲಿ ಹಾಕಿ ನಾನು ಟೆಸ್ಟ್ ಮಾಡ್ತೀನಿ ಈಗ. ನೋಡಿ ನನ್ನ ಮಗ ಅಲ್ಲೆಲ್ಲ ಆಟ ಆಡ್ತಿದ್ದಾನೆ. ಕಾಣ್ತಿರ್ಬೋದು. ಕ್ಲಿಯರಾಗಿ ಗೊತ್ತಾಗ್ತಿರ್ಬೋದು. ಒಂದು ನೀರಿನ ಡಾಟನ್ನು ತೆಗಿತೀನಿ ನೋಡಿ. ಈಗ ಇದು ನೀರಿನ ಹಾಕಿದ್ದು ನಾನು, ಆನ್ ಉಂಟು, ಏನೂ ಆಗಲಿಲ್ಲ. ಮಗ ನೋಡಿ ನೋಡ್ತಾ ಇದ್ದಾನೆ ನೀರಿಗೆ ಹಾಕಿ ಏನು ಮಾಡ್ತಿದ್ದಾರೆ ಅಂತ. ಈಗ ನಮ್ಮ ನೀರಿನ ಟೆಸ್ಟ್ ಮುಗೀತು. ನನಗೆ ವಾಯ್ಸ್ ಎಷ್ಟು ಕ್ಲಿಯರ್ ಬರ್ತಿದೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಕೇಸಿಂಗ್ ಹಾಕಿದ್ದೀನಿ, ಹಾಗಾಗಿ ವಾಯ್ಸ್ ಅಷ್ಟು ಕ್ಲಿಯರ್ ಇರಲಿಕ್ಕಿಲ್ಲ. ನೋಡೋಣ ಏನು ಅನ್ನೋದು. ನನಗೆ ಎಡಿಟಿಂಗ್ ಗೊತ್ತಾಗುತ್ತೆ, ಈಗ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ನಾನು ಕ್ಯಾಮ್ರಾ ಟೆಸ್ಟ್ ಮಾಡಿ ಬಂದೆ. ಇನ್ನು ರೆಕಾರ್ಡ್ ಆಗ್ತಾ ಉಂಟು. ನೀರೇನೊಳಗೆ ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ಆಲ್ಮೋಸ್ಟ್ ಟೆಸ್ಟ್ ಮಾಡಿದ ಹಾಗೆ ನನಗೆ ಭಯನೇ ಇಲ್ಲ. ನಾನು ಕೇಸಿಂಗ್ ಹಾಕದೆ ಹಾಗೆ ಏನಾದರೂ ನೀರಿಗೆ ಹಾಕಿದರೆ ಸ್ವಲ್ಪ ಭಯ ಇರ್ತಿತ್ತು. ಇದಕ್ಕೆ ಆಲ್ರೆಡಿ 20,300 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಒಂದು ವೇಳೆ ನೀರು ಹೋಗಿ ಏನಾದರೂ ಆಯ್ತು ಅಂತಂದರೆ, ಆಲ್ರೆಡಿ ಇದು ಚೈನಾ ಮೇಡ್ ಬೇರೆ, ಇದ್ರ ವಾರಂಟಿ ಹೇಗೆ ಏನೋ ನನಗೆ ಗೊತ್ತೇ ಇಲ್ಲ. ಸುಮ್ಮನೆ ರಿಸ್ಕಿ ಹಾಕಿ ಅಂತೇಳಿ ನಾನು ಕೇಸಿಂಗ್ ತೊಗೊಂಡೆ. ಹೊರಡೆ ಹೋಗುವಾಗ ಮಳೆ ಬರ್ತಾ ಇರ್ಬೋದು, ಅಥವಾ ಒಂದು ವೇಳೆ ಅಕಸ್ಮಾತ್ ಕೈ ಜಾರಿ ಬಿದ್ದರೂ ನಮ್ಮ ಕೇಸ್ ಹೋಗುತ್ತೆ ಬಿಟ್ಟರೆ ಒಳಗಡೆ ಕ್ಯಾಮ್ರಾಕ್ಕೆ ಏನು ಪೆಟ್ಟಾಗಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ರಬ್ಬರ್ ಕೊಟ್ಟಿದ್ದಾರೆ, ಇಲ್ಲಿ ರಬ್ಬರ್ ಇದೆ, ಫ್ರಂಟಲ್ಲಿ ಸಹ ಹಾಗೆ, ಇಲ್ಲಿ ರೌಂಡ್ ಫುಲ್ಲು ರಬ್ಬರ್ ಕೊಟ್ಟಿದ್ದಾರೆ, ಹಾಗಾಗಿ ಏನೂ ಆಗೋದಿಲ್ಲ. ನಾನು ನಿಮಗೆ 2 ಫುಟೇಜ್ ಸಹ ಹಾಕ್ತೀನಿ. ಇದ್ರ ವಾಯ್ಸ್ ಹೇಗುಂಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಟೆಸ್ಟ್ ಮಾಡಲಿಲ್ಲ, ಫಸ್ಟ್ ಟೆಸ್ಟ್ ಮಾಡಿದ್ದು, ನಿಮ್ಮ ಮುಂದೆ ಮಾಡಿದ್ದೀನಿ. ನೋಡೋಣ ಏನನ್ನೋದು. ಸ್ನೇಹಿತರೆ, ಇದಿಷ್ಟು ಈ ಕೇಸಿಂಗ್ ಮತ್ತು ಅಡಾಪ್ಟರ್ನ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೊಳ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವಿನ್ನು ಹೊಸ ಒಂದು ಲೋಗೋನ ಮಾಡಿದ್ದೀವಿ, ಹಾಗೆ ನಮ್ಮ ಚಾನಲ್ ಹೆಸರು ಸಹ ಇನ್ನೂ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಎಲ್ಲೂ ನನ್ನ ಲೋಗೋವನ್ನು ನಾನು ವೀಡಿಯೋದಲ್ಲಿ ಹಾಕಲಿಲ್ಲ. 1-2 ವೀಡಿಯೋದಿಂದ ನಾನು ಲೋಗೋ ರೆಡಿ ಮಾಡ್ತಾಯಿದ್ದೆ. ಲೋಗೋ ರೆಡಿ ಆಗಿದೆ. ನಾನು ಸ್ವಲ್ಪ ನನಗೆ ಯಾಕಂದ್ರೆ ಪ್ರೊಫೆಷ್ನಲ್ ಆಗಿ ನನಗೆ ಲೋಗೋ ರೆಡಿ ಮಾಡಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟು ಮಟ್ಟಿಗೆ ಒಂದು ರೆಡಿ ಮಾಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಅಂದರೆ ಇವತ್ತು ಅಥವಾ ನಾಳೆ ನಾನು ಅದನ್ನು ರಿವ್ಯೂ ಮಾಡ್ತೀನಿ ಯಾವುದು ಅನ್ನೋದು. ಸಾಧ್ಯ ಆದರೆ ಇವತ್ತು ಸಂಜೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.